ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇವತ್ತು ನಾವು ಬೆಳಿಗ್ಗೆನೇ ಒಂದು ಮಣ್ಣಿನ ಪಾತ್ರೆ ಇರುವ ಒಂದು ಮಳಿಗೆಗೆ ಬಂದಿದ್ದೇವೆ. ನೋಡುವಾಗಲೇ ಖುಷಿ ಆಯಿತು ಎಂಟ್ರಿ ಕೊಡುವಾಗಲೇ. ಯಾಕೆಂತ ಹೇಳಿದರೆ ಮಣ್ಣಿನ ಪಾತ್ರೆಗಳನ್ನು ತುಂಬ ಚಂದ ಮಾಡಿ ಜೋಡಿಸಿ ಇಟ್ಟಿದ್ದಾರೆ. ನಿಮಗೆ ಕೂಡ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿ ವಿವಿಧ ರೀತಿಯ ಮಣ್ಣಿನ ಪಾತ್ರೆಗಳು ಇವೆ. ಒಂದೇ ರೀತಿದ್ದಲ್ಲ, ಬೇರೆ ಬೇರೆ ರೀತಿದ್ದು, ಬೇರೆ ಬೇರೆ ಡಿಸೈನ್ ಇದ್ದು ನೋಡುವಾಗಲೇ ಒಂದು ಥರ ಖುಷಿ ಅಂತ ಅನಿಸ್ತದೆ. ನೋಡಿ, ಮಣ್ಣಿನ ಪಾತ್ರೆಯಿಂದ ತುಂಬ ಉಪಯೋಗ ಇದೆ. ಮುಂಚಿನ ಕಾಲದಿಂದಲೂ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾ ಇದ್ದರು. ಆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ದು ತುಂಬ ಟೇಸ್ಟ್. ಇವಾಗ ಅಷ್ಟು ನಮಗೆ ಟೇಸ್ಟ್ ಸಿಕ್ಕುವುದಿಲ್ಲ. ಆದರೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅಂದರೆ ಆ ಮಣ್ಣಿನ ಪಾತ್ರೆಯಿಂದ ಅಡುಗೆ ಮಾಡೋದರಿಂದ ನಮ್ಮ ಜೀವಕ್ಕೆ ಬೇಕಾದ ತುಂಬ ವಿಟಮಿನ್ಸ್ ಆ ಥರ ಎಲ್ಲ ಸಿಗುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಣತೆ ಕಾಣ್ತಾ ಉಂಟು, ದೀಪ ನೋಡಿ ಇದೆ, ತುಂಬ ಡಿಸೈನಬಲ್ ಉಂಟು. ಇದು ಹಣ ಹಾಕಿಡುವ ಒಂದು ಹುಂಡಿ, ಹಳೆಯ ಕಾಲದ ಸೇವಿಂಗ್ ಬ್ಯಾಂಕ್ ಅಂತ ಹೇಳಬಹುದು. ಇದು ಚಹಾ ಕುಡಿಯುವ ಕಪ್ ಅಂತ ಹೇಳ್ಬೋದು. ಇದು ಧೂಪದ ಬಟ್ಟಲು ನೋಡಿ, ಚೆನ್ನಾಗಿದೆ ಅಲ್ಲ. ನೋಡಿ, ಬೇರೆ ಬೇರೆ ಸ್ಟೈಲಲ್ಲಿ ಉಂಟು. ಡಿಸೈನ್ ಕೂಡ ತುಂಬ ಚಂದ ಉಂಟು. ನನಗೆ ಇಲ್ಲಿ 3 ಟೈಪಿನಲ್ಲಿ ಡಿಸೈನ್ ನೋಟಿಗೆ ಸಿಕ್ಕಿ. ಇದು ಕಾವಲಿ ನೋಡಿ, ಇದು ನೀರು ಹಾಕಿಡುವ ಒಂದು ಹೂಜಿ ಅಂತ ಹೇಳಬಹುದು. ಇದರಲ್ಲಿ ನೀರು ಕುಡಿದರೆ ತುಂಬ ತಂಪು, ಮತ್ತು ಬೇಸಿಗೆ ಕಾಲದಲ್ಲಿ ಇದನ್ನು ಯೂಸ್ ಮಾಡೋದರಿಂದ ತುಂಬ ಖುಷಿ ಅಂತ ಅನಿಸ್ತದೆ. ಇದು ಕೋಳಿ, ಅಂದರೆ ಕೋಳಿಗೆ ನೀರು ಮತ್ತು ಆಹಾರ ಇಡುವ ಒಂದು ಪಾತ್ರೆ. ನೋಡಿ ಸ್ನೇಹಿತರೆ, ಇವಾಗ ಮಣ್ಣಿನ ಪಾತ್ರೆಯನ್ನು ನಾವು ಮನೆಗೆ ತರ್ತೇವೆ. ಆದರೆ ಅದನ್ನು ಮೊದಲಿಗೆ ಹೇಗೆ ಉಪಯೋಗಿಸುವುದಂತ ಹೇಳಿ ನೋಡೋಣ. ಈ ಮಣ್ಣಿನ ಪಾತ್ರೆಯನ್ನು ತುಂಬ ಜಾಗ್ರತೆ ಮಾಡಿ ಮನೆಗೆ ತರಬೇಕು. ಯಾಕಂತ ಹೇಳಿದರೆ ಏನಾದರೂ ಅದಕ್ಕೆ ತಾಗಿದರೆ ಅದು ಹೊಡೆತದೆ. ಮನೆಗೆ ತಂದ ನಂತರ ಏನು ಮಾಡಬೇಕಂತ ಹೇಳಿದರೆ, ನಾವು ಗಂಜಿ ಮಾಡ್ತೇವೆ, ಅಂದರೆ ಅನ್ನ, ಅದರ ಈ ನೀರು ಇರ್ತದಲ್ಲ, ಗಂಜಿ ನೀರು ಅಂತ ಹೇಳ್ತೇವೆ. ಅದನ್ನು ಒಂದು ಪಾತ್ರೆಯಲ್ಲಿ, ಮಣ್ಣಿನ ಪಾತ್ರೆ ನಾವು ಏನು ತರ್ತೇವೆ ಅದರಲ್ಲಿ ಹಾಕಿ ಒಲೆಯ ಮೇಲೆ ಇಟ್ಟು ಚಂದ ಮಾಡಿ ಕುದಿಸಬೇಕು. ಕುದಿಸಿ ಆದ ನಂತರ ನಾವೇನು ಮಾಡಬಹುದು, ಆ ನೀರನ್ನೆಲ್ಲ ತೆಗೆದು ಚಂದ ಮಾಡಿ ಪಾತ್ರೆಯನ್ನು ತೊಳೆದು ನಾರ್ಮಲಾಗಿ ನಾವು ಏನು ಪದಾರ್ಥವನ್ನು ಅದರಲ್ಲಿ ಅಥವಾ ನಮಗೆ ಏನು ಬೇಕಾದನ್ನು ಮಾಡಬಹುದು. ನೋಡಿ ವೀಕ್ಷಕರೇ, ನಿಮಗೆ ಇಲ್ಲಿ ಇರುವ ಯಾವುದಾದ್ರೂ, ಅಂದರೆ ನಿಮಗೆ ಇಷ್ಟವಿರುವ ವಸ್ತುಗಳು ಪರ್ಚೇಸ್ ಮಾಡಬೇಕಾದ್ರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಈ ಮಳಿಗೆ ಅಡ್ರೆಸ್ ಮತ್ತು ಲೊಕೇಶನನ್ನು ಶೇರ್ ಮಾಡಿಡ್ತೇವೆ. ನೀವು ಅದನ್ನು ನೋಡಿ ಆ ಮಳಿಗೆಗೆ ಹೋಗಿ ನಿಮಗೆ ಬೇಕಾದ ವಸ್ತುಗಳನ್ನು ಪರ್ಚೇಸ್ ಮಾಡಬಹುದು. ಮಣ್ಣಿನ ಪಾತ್ರೆಯನ್ನು ಉಪಯೋಗಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.